ಯಶೋಗಾಥೆಗೆ ಮತ್ತೊಮ್ಮೆ ಸ್ವಾಗತ. ಈಗ ಸೋನಾ ಗಣೇಶ್ ನಾಯಕ್ರವರೇ, ಪ್ರತಿಯೊಬ್ಬ ಪುರುಷನ ಹಿಂದೆ ಮಹಿಳೆಯರು ಇದ್ದೇ ಇರ್ತಾರೆ ಅವರ ಯಶಸ್ಸಿಗೆ ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ಏನಾದ್ರು ಒಂದು ಸಾಧನೆ ಮಾಡಬೇಕು, ಯಶಸ್ಸನ್ನ ಕಾಣಬೇಕು ಅಂದ್ರೆ ಯಾರೋ ಒಬ್ರು ಗಾಡ್ ಫಾದರ್, ಗೈಡರ್ ಅಂತ ಇರ್ತಾರೆ. ಹಂಗೆ ನಿಮ್ಮ ಜೀವನದಲ್ಲಿ ನಿಮ್ಮ ಸಾಧನೆಗೆ ಯಾರಾದ್ರೂ ಒಬ್ರು ಇದಾರಾ ಅಂತ? ಹಾಗೇನಿಲ್ಲ, ನಮ್ಮ ತಂದೆಯವರನ್ನೇ ಗಾಡ್ ಫಾದರ್ ಅನ್ಬೋದು. ಯಾಕೆಂದ್ರೆ ಅವರು ಹೇಳಿದ್ದನ್ನು ಕೇಳಿಕೊಂಡು ತಾಳ್ಮೆಯಿಂದ ಮಾಡಬೇಕಂತ ಒಂದು ತಲೆಯಲ್ಲಿ ಇಟ್ಕೊಂಡೇ ನಾನು ವರ್ಕ್ ಮಾಡ್ತಾ ಇದ್ದೆ. ಕೊನೆಗೆ ನಮ್ಮ ಮಿಸ್ಸೆಸ್ಸು ನಮ್ಗೆ ಭಾಳ ಸಾಥ್ ಕೊಟ್ಟಿದ್ರಿಂದ ಈ ಸಕ್ಸಸ್ ಆಗ್ಲಿಕ್ಕೆ ಕಾರಣ ಆಯ್ತು. ಅಂದ್ರೆ ನಿಮಗೆ ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ, ಸ್ವೀಟ್ ಬಿಸ್ನೆಸ್ ಮಾಡ್ಬೇಕಾದ್ರೆ ಲಾಸ್ ಆದ್ರೂ ಕೂಡ ನಿಮ್ಮ ಜೊತೆಗೆ ನಿಂತ್ಕೊಂಡು ಇಡೀ ಲೈಫ್ ಜರ್ನಿಯಲ್ಲಿ ಅವರು ಸಾಕ್ತಾ ಇರೋದು. ಖಂಡಿತ, ಅದು ಎರಡು ಮಾತಿಲ್ಲ. ಎಲ್ರಿಗೂ ಗೊತ್ತು. ಅವರು ವರ್ಕ್ ಮಾಡೋದನ್ನು ಈಗಲೂ ಕೇಳ್ತಾರೆ ಅವ್ರು ಎಲ್ಲಿ ಅಂತ. ಈಗ ಪಾಪ ನಾವು ಇಷ್ಟು ದಿನ ಇದು ಮಾಡಿ ಈಗ ಮಕ್ಕಳು ದೊಡ್ಡವರಾದ್ರು ಈ ಫೀಲ್ಡಲ್ಲಿ ಇದ್ದಾರೆ, ಅವರನ್ನಾಗೆ ಇದು ಮಾಡೋದಿಲ್ಲ. ಎಲ್ಲಿಯಾದ್ರೂ ಇದ್ರೆ ಬರ್ತಾರೆ ಅವರು ಕೆಲಸ ಮಾಡ್ಲಿಕ್ಕೆ ಅಥವಾ ನೋಡ್ಲಿಕ್ಕೆಲ್ಲ ಬರ್ತಾರೆ. ನಾನೇ ಕರಿತೀನಿ ನೋಡು ಅಂತ. ಯಾಕೆಂದ್ರೆ ಕೆಲವೊಮ್ಮೆ ನಾವು ಮಾಡಿದ್ರೆ ನಮಗೆ ಧೈರ್ಯ ಇರೋದಿಲ್ಲ. ಇನ್ನೊಬ್ರು ಹೇಳಿದ್ರೆ ಮಾತ್ರ ಸ್ವಲ್ಪ ಏನಾದ್ರು ಉಪ್ಪು ಜಾಸ್ತಿ ಇದೆಯಾ ಇದೆಯಾ ಅಂತ ಕೇಳ್ತಾರಲ್ವ, ಈಗಲೂ ಕರಿತೀನಿ. ಈಗೆಲ್ಲ ನಾವು ದೊಡ್ಡ ಇವೆಂಟ್ಗಳೆಲ್ಲ ಮಾಡ್ತೀವಿ. ಒಬ್ಬ ಮಗ ನಮ್ಮ ಜೊತೆನೇ ಇದ್ದಾನೆ. ಈ ಕೋವಿಡ್ ಟೈಮ್ನಲ್ಲಿ ನಮ್ಗೆ ಭಾಳ ನಮಗೆ ಒಂದು ಒಳ್ಳೆ ಕೆಲಸ ಅಂದರೆ ನಮ್ಮ ಮಗ ಪೂರ್ತಿ ಕಲ್ತ್ಕೊಂಡ ಕೆಲಸ. ಕೋವಿಡ್ ಟೈಮಲ್ಲಿ ಪ್ರತಿಯೊಂದು ನೀವು ಹೇಗೆ ಅಡುಗೆಗಳನ್ನ ಮಾಡ್ತೀರಾ, ಅವನು ಈಗ ಚೆನ್ನಾಗಿ ಮಾಡ್ತಾನೆ. ಆದರೆ ನಮ್ದು ಫುಲ್ ಪ್ಯೂರ್ ವೆಜ್ ಆದರೆ ಅವ್ನು ನಾನ್ ವೆಜ್ ಸ್ಟಾರ್ಟ್ ಮಾಡಿದ. ನಾನೇ ಸಜೆಸ್ಟ್ ಮಾಡಿದ್ದೆ ಅವನಿಗೆ. ಆ್ಯಕ್ಚುಲಿ ನಾವು ನಾನ್ ವೆಜ್ ತಿನ್ನುವವರೇ. ನಮ್ಮಲ್ಲಿ ಏನಂದರೆ ಈ ಕರಾವಳಿ ಪ್ರದೇಶದವರು ಈ ಕೊಂಕಣಿಯವರಾದ್ರೂ ಕೂಡ ಒಂದು 90% ಯೂಸ್ ಮಾಡ್ಕೊಳ್ತಾರೆ. ಹಾಗೆ ನಮಗೆ ತುಂಬಾ ಜನ ಈ ಬಂಡ್ಸ್ ತುಳು ಜನಗಳೆಲ್ಲ ಕ್ಲೈಂಟ್ಸ್ ಇದ್ದಾರೆ. ನಾನು ಅದಕ್ಕೆ ಒಂದು ಯೋಚನೆ ಮಾಡಿದೆ, ಅವನಿಗೆ ಹೇಳಿದೆ, ನೀನು ಕಲಿ, ನೀನು ಮಾಡು, ವೆಜ್ ನಾನು ಮಾಡ್ತೀನಿ, ನೀನು ಇದನ್ನು ಕಲ್ತ್ಕೋ. ಫ್ಯಾಮಿಲಿ ಎಲ್ಲ ಚೆಫ್ ಆಗ್ಬಿಟ್ಟಿದ್ದೀರಾ. ಇನ್ನೊಬ್ಬ ಮಗ ಕಾಂಟಿನೆಂಟಲ್ ಅಲ್ಲಿ ಅವನು ಸ್ವಲ್ಪ ಜರ್ಮನಿಗೆ ಹೋಗಿ ಎಲ್ಲ ಕ್ರೂಸಲ್ಲಿ ಇದು ಮಾಡಿ ಈಗ ಸದ್ಯಕ್ಕೆ ದುಬೈಯಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಅವ್ರು ಏನಾಗಿ ವರ್ಕ್ ಮಾಡ್ತಿರೋದು? ಅವನು ಶೆಫ್ ಆಗಿನೇ. ಅವನು ಕಾಂಟಿನೆಂಟಲ್ ಶೆಫ್, ಸ್ಪೆಷಲಿ ಬೇರೆ ಎಲ್ಲ ಈ ಪಿಜ್ಜಾ, ಬರ್ಗರ್, ಈ ತರಗಳೆಲ್ಲ, ಕೇಕ್ಗಳೆಲ್ಲ ಅದರಲ್ಲಿ ಎಕ್ಸ್ಪರ್ಟ್ ಆಗಿ ಓವರ್ ಆಲ್ ಫ್ಯಾಮಿಲಿನೇ ಫುಲ್ ಒಂದ್ ಎಲ್ರಿಗೂ ಕೂಡ ಕೈ ರುಚಿಯನ್ನು ಕೊಡ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಅವರು ಕೂಡ ಆ ಫೀಲ್ಡ್ ಅಲ್ಲಿ ಬಂದ್ರಲ್ಲ, ನಿಮ್ಗೆ ಹೆಂಗ್ ಅನಿಸ್ತು? ಇಬ್ರು ಮಕ್ಕಳು ಕೂಡ ನನ್ನಂತೆ ಆಗ್ತಿದ್ದಾರೆ ಅನ್ನೋ ಖುಷಿ? ಇಲ್ಲ, ಖುಷಿನೇ, ನನಗೆ ಬಹಳ ಖುಷಿ ಆಗುತ್ತೆ. ಅವರು ನಂದು ಸಜೆಷನ್ ಕೇಳ್ತಾರೆ. ಏನಾದಿದ್ರೆ ನಾನು ಅವನಿಗೆ ಫುಲ್ ಹೆಲ್ಪ್ ಮಾಡ್ತೀನಿ, ಅವನು ನಮ್ಗೆ ಬಂದು ಹೆಲ್ಪ್ ಮಾಡ್ತಾನೆ. ಬಹಳ ಚೆನ್ನಾಗಿ ಇದು ಮಾಡ್ತಾ ಇದೀವಿ. ಈಗ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಒಂದು ಕಾಂಪಿಟೇಟರ್ಸ್ ಅನ್ನೋರು ಖಂಡಿತವಾಗ್ಲೂ ಇದ್ದೇ ಇರ್ತಾರೆ. ನಿಮ್ಮ ಒಂದು ಜರ್ನಿಯಲ್ಲಿ ಅದ್ರ ಸವಾಲುಗಳು ಎದುರಾಯ್ತಾ ಅಂತ? ಕಾಂಪಿಟೇಟರ್ಸ್ ಕೂಡ ಇದ್ರ ಅಂತ? ಕಾಂಪಿಟೇಟರ್ ಅಂತ ಇಲ್ಲ, ಬೇರೆಯವರು ಕೇಟ್ರಿಂಗ್ನವರೆಲ್ಲ ಮಾಡ್ತಾರಲ್ಲ, ಅವರು ಬಂದರು. ಆದರೆ ನಾನು ಯಾವತ್ತು ಕಾಂಪಿಟೇಟರ್ ಅಂತ ನಾನು ಅನ್ಕೊಳ್ಳೋದಿಲ್ಲ ಯಾರನ್ನ. ನಮಗೆ ಅದರ ಅಗತ್ಯತೆನೇ ಇಲ್ಲ. ನಾವು ಒಂದು ವೇ ಅಲ್ಲಾದರೆ ಇನ್ನೊಂದು ವೇ ಸ್ಟಾರ್ಟ್ ಮಾಡಿದರೆ ಅದು ಸಕ್ಸಸ್ ಆಗುತ್ತೆ. ಆ ಥರ ನಾನು ಕಂಡುಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ಕಾಂಪಿಟೇಟರ್ ಅಂತ ನಾವು ನೆನೆಸ್ಕೊಂಡ್ರೆ ಅದು ಯಾವತ್ತು ಹಾಳದು. ನಮ್ಮ ವೇನಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋದ್ರೆ ನಮ್ಗೆ ಖಂಡಿತ ಸಕ್ಸಸ್ ಆಗುತ್ತೆ. ಆಮೇಲೆ ಸಕ್ಸಸ್ ಆಗ್ತದೆ ಅಂತಲೇ ನಾವು ತಿಳ್ಕೊಂಡು ಮಾಡಬಾರ್ದು. ಒಟ್ಟಿನಲ್ಲಿ ಹಾರ್ಡ್ ವರ್ಕ್ ಇಲ್ಲಿ ಎಲ್ಲೂ ಕೂಡ ನಿಲ್ಬಾರ್ದು ಅಷ್ಟೇ. ಕೆಲಸಗಳು ವರ್ಕೌಟ್ ಆಗುತ್ತೆ. ಹಾರ್ಡ್ ವರ್ಕ್ ಯಾವಾಗಲೂ ಏನಿದಾಗಲ್ಲ, ದಿನಾಲು ಯೋಚನೆ ಮಾಡ್ತಾ ಇರಬೇಕು, ಏನಾದ್ರೂ ವಸ್ತು ಮಾಡುವ, ಏನಾದ್ರೂ ಮಾಡೋಣ ಅಂತ. ಈಗ ನೀವು ಟೀಮ್ ಎಲ್ಲ ಹೇಗೆ ಕಟ್ಕೊಂಡ್ರಿ ಅಂತ ನೀವು? ಯಾಕಂದ್ರೆ ಈಗ ಎಕ್ಸಾಂಪಲ್ ಕೆಲವೊಬ್ರು ಇರ್ತಾರೆ, ಇಂಟ್ರೆಸ್ಟ್ ಇರೋರು, ಕಲಿಯಕ್ಕೆ ಆಸಕ್ತಿ ಇರೋರು, ನಾನು ಕೂಡ ಚೆಫ್ ಆಗ್ಬೇಕು ಅನ್ನೋರು ಇರ್ತಾರೆ. ಅಂಥವ್ರು ಏನಾರು ಬಂದು ನಿಮ್ಮ ಹತ್ರ ನೀವು ಹೇಳ್ಕೊಡಿ, ನಾನು ಕಲಿಬೇಕು ಅನ್ನೋದು ಏನಾದ್ರು ಬಂದಿದಾರಾ ಅಂತ? ಅಲ್ಲ, ತುಂಬಾ ಜನ ಕೇಳ್ತಾರೆ. ನಾನು ಕೂಡ ತುಂಬಾ ಕಡೆ ಟ್ರೈನಿಂಗು ಕ್ಲಾಸ್ಗಳು ಜಡ್ಜ್ ಆಗಿ ಎಲ್ಲ ಹೋಗಿದ್ದೀನಿ. ಮುಂದಕ್ಕೊಂದು ನಮ್ದು ಪ್ಲಾನ್ ಇದೆ, ಟ್ರೈನಿಂಗ್ ಮಾಡಬೇಕು ಅಂತ. ಅದು ಮಾಡಿದ್ರೆ ಅಂತ ಸುಮಾರು ಜನ ಚೆಫ್ ಖಂಡಿತವಾಗ್ಲೂ ನಿಮ್ ತರನೇ ಸುಮಾರು ಜನ ಇಲ್ಲ, ನಮ್ಮಲ್ಲಿ ಕೆಲ್ಸಕ್ಕೆ ಬರುವ ತುಂಬಾ ಹುಡುಗರಿಗೆ ಕಲ್ಸ್ಕೊಟ್ಟಿದ್ದೆ ನಾನು. ನಾನು ಪ್ರತಿಯೊಬ್ಬರಿಗೆ ಹೇಳ್ತೀನಿ, ನಮ್ಮಲ್ಲಿ ಕೆಲ್ಸಕ್ಕೆ ಬರೋವರಿಗೆ ಫಸ್ಟ್ ಕೆಲಸ ಕಲೀರಿ ಅಂತ. ಕೆಲಸ ಕಲ್ತ್ರೆ ನಮ್ಗೆ ಒಂದು ಲೆಕ್ಕದಲ್ಲಿ ನಮ್ಗೆ ಒಳ್ಳೇದು. ನಾವು ದುರಾಲೋಚನೆ ಮಾಡಬಾರ್ದು. ಅವ್ರು ನಾಳೆ ಕೆಲಸ ಕಲ್ತು ಎಲ್ಲಿ ಹೋಗ್ತಾರ, ಯಾವತ್ತು ಅದನ್ನು ನೀನು ಹೋದ್ರೂ ಕೂಡ ನಾನು ಮಾಡ್ತೀನಿ ಅಂತ ನನಗೆ ಖಂಡಿತ ಗೊತ್ತು. ಯಾರಿಲ್ಲದ್ರೂ ಕೂಡ ಒಂದು ಹುಡುಗನ ಇಟ್ಕೊಂಡು ನಾನು 1-2 ಸಾವಿರ ಜನದ ಅಡುಗೆ ನಾನು ಮಾಡ್ತೀನಿ ಸೂಪರ್ ಸರ್ ಅಂತ
ಧೈರ್ಯ ನನಗಿದೆ. ಆದ್ರಿಂದ ನಾನು ಪ್ರತಿಯೊಬ್ಬರಿಗೂ ನಾನು ಕೆಲಸ ಕಲಿಸ್ತೀನಿ. ಓಕೆ ಓಕೆ. ಈಗ ಸರಿಯಾಗಿ ನೋಡ್ಲಿಕ್ಕೆ ಹೋದ್ರೆ ಒಂದು 25 ಜನ ಕೇಟರಿಂಗ್ ಕಾಂಟ್ರಾಕ್ಟರ್ ಆಗಿದ್ದಾರೆ ನಿಮ್ಮಲ್ಲಿ ಕಲ್ತಂತವ್ರು. ಹೌದು. ಓಕೆ ಸೂಪರ್ ಸರ್. 25 ಜನ ಕೇಟರ್ಸ್ ಓಪನ್ ಮಾಡಿದ್ದಾರೆ ಆಲ್ರೆಡಿ, ಬಿಸ್ನೆಸ್ ಚೆನ್ನಾಗಿ ಮಾಡ್ತಾರೆ. Okay. ಈಗಲೂ ಬರ್ತಾರೆ, ಕೆಲವರು ಕಾಲು ಹಿಡ್ಕೊಂಡು ಹೋಗ್ತಾರೆ, ನಿಮ್ಮಿಂದ ಒಳ್ಳೇದಾದ್ವಿ ಅಂತ. ಹೌದಲ್ವಾ, ಅದು ಕೂಡ ಒಬ್ರು ಜೀವನ ಕೊಟ್ಟಂತೆ ಖಂಡಿತ. ಆಕ್ಚುಲಿ. ಈಗ ಕೆಲವೊಬ್ರಿಗೆ ಚೆಫ್ ಆಗ್ಬೇಕು ಅನ್ನೋ ಆಸೆ ಇರತ್ತೆ, ನಾನೊಂದು ದೊಡ್ಡ ಚೆಫ್ ಆಗ್ಬೇಕು, ನಾನೇ ಒಂದು, ನೀವು ಹೇಗೆ ಒಂದು ಸಂಸ್ಥೆಯನ್ನ ಕಟ್ಟಿ 100 ಜನಕ್ಕೆ ಒಂದು ಕೆಲಸವನ್ನ ಕೊಡ್ಸಿದ್ದೀರಾ, ಅದೇ ರೀತಿ ಬೇರೆಯವ್ರಿಗೂ ಕೂಡ ಚೆಫ್ ಆಗ್ಬೇಕು ಅನ್ನೋ ಆಸೆ ಇರುತ್ತೆ. ಅವರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತಾರೆ ಸೋನಾ ಗಣೇಶ್ ನಾಯಕ್ರವರು ಅಂತ? ಮೊದಲು ಏನಂದ್ರೆ, ನಾವು ಒಂದು ಶೆಫ್ ಆಗಬೇಕಾದ್ರೆ ನಾವು ಕೆಲಸ ಕಲಿಬೇಕು. ಹೌದು. ಅದು ತುಂಬ ಕಷ್ಟ ಆದರೂ ಕೂಡ ತಾಳ್ಮೆಯಿಂದ ಮಾಡಬೇಕು. ತಾಳ್ಮೆ. ಆಮೇಲೆ ಶ್ರದ್ಧೆ ಇರಬೇಕು. ನೀವು ಇವತ್ತು ಬೆಳಗ್ಗೆ ಒಂದು ಕೆಲಸ ಇದೆ ಅಂದರೆ 3 ಗಂಟೆ ಬೆಳಗ್ಗೆ ಎದ್ದು ಹೋಗ್ಬೇಕಾದ್ರೆ 3 ಗಂಟೆಗೆ ಎದ್ದು ಹೋಗ್ಬೇಕು. ಕಮಿಟ್ಮೆಂಟ್ ಇರಬೇಕು. ಓಕೆ. ಆಮೇಲೆ ಯಾರಿಗೂ ದ್ರೋಹ ಮಾಡಬಾರ್ದು. ಟೈಮ್ ಅಂದರೆ ಟೈಮಲ್ಲಿ ಟೈಮ್ ಸೆನ್ಸ್ ಇರಬೇಕು. ಟೈಮ್ ಸೆನ್ಸ್. ಪ್ರತಿಯೊಂದು ನಾವು ಏನೇ ಆಗಲಿ, ಇವತ್ತು ಕೆಲವೊಮ್ಮೆ ನಾವು ರಾತ್ರಿ 3 ಗಂಟೆಗೆ ಕೆಲಸ ಮುಗಿಸಿ 5 ಗಂಟೆಗೆ ಏಳಬೇಕಾದ ಪರಿಸ್ಥಿತಿ ಇತ್ತು. ಹೌದು. ಅಲ್ಲೇ ಮಲ್ಕೊಂಡು ನಮ್ಮ ಎಲ್ಲಿ ನಾವು ಕೆಲಸ ಮಾಡ್ತೀವೋ ಅಲ್ಲೇ ಏನಾದರೂ ರಗ್ಗಾಗಿ ಹೊಡ್ಕೊಂಡು ಅಲ್ಲೇ ನೆಲದ ಮೇಲೆ ಮಲಗಿದ್ದು ಎಷ್ಟೋ ದಿನ ಇದೆ. ಓಕೆ. ಯಾಕೆಂದರೆ ಮನೆಗೆ ಹೋಗಿ ಹಾಸಿಗೆಯಲ್ಲಿ ಮಲಗ್ತೀನಿ ಅಂತ ಇಂಟೆನ್ಷನ್ ಇರಬಾರ್ದು. ಹೌದು. ಅರ್ಥ ಆಯ್ತಾ? ಯಾಕೆಂದರೆ ಅಂಥದ್ದಿದ್ರೆ ಮಾತ್ರ ಈ ಕೆಲಸಗಳು. ಎಷ್ಟೋ ದಿನ ಈ ಪಾತ್ರೆ ತೊಳೆಯೋರು ಬರೋದು ನಾವೇ ತೊಳೆದಿದ್ದೆ. ಈ ಪಾತ್ರೆ ತೊಳೆಯೋರು ಬೇಕು, ಇದು ಬೇಕು, ಅದು ಬೇಕಂತ ಹೇಳಿದ್ರೆ ಕೆಲಸ ಎಲ್ಲ ಸ್ಟಾಪ್ ಆಗೋಗುತ್ತೆ. ಆಗುತ್ತೆ. ಟೈಮ್ಗೆ ಕೊಡ್ಬೇಕು ನೀವು. ಹೌದು. ನೀವು 7 ಗಂಟೆಗೆ ನಿಮಗೆ ಫುಡ್ ರೆಡಿ ಇರ್ಬೇಕಂದ್ರೆ 7 ಗಂಟೆಗೆ ಅಲ್ಲಿ 7 ಗಂಟೆಗೆ ರೆಡಿ ಇದ್ರೂ ಕೂಡ ರುಚಿನೂ ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿ ಇರಬೇಕು. ನಾವು ಮನೆಯಲ್ಲೆಲ್ಲ ಕೂತ್ಕೊಂಡು ಫೋನ್ ಮಾಡಿ ಕೆಲಸದವರು ಮಾಡಿದ್ರೆ ಇದೆಲ್ಲ ಕೆಲಸಗಳು ಆಗೋದಿಲ್ಲ. ಖುದ್ದಾಗಿ ಇವಾಗ ಯಾರು ಒಬ್ರು ನಿಮಗೆ ನಿಮ್ದು ಕೇಟರಿಂಗ್ ಬೇಕು ಈ ಸಮಾರಂಭಕ್ಕೆ ಅಥವಾ ಕಾರ್ಯಕ್ರಮಗಳಿಗೆ ಅಂತ ಹೇಳಿದಾಗ ಖುದ್ದಾಗಿ ಸೋನಾ ಗಣೇಶ್ ನಾಯಕ್ರವರೇ ಹೋಗ್ತಾರೆ ಹೊರತು ಯಾರೇ ಒಬ್ರು ಕೆಳಗಡೆ ಕೆಲಸ ಮಾಡ್ತಿರೋರನ್ನಂತೂ ಕಳ್ಸಲ್ಲ. ಇಲ್ಲ, ಅದನ್ನು ನಾವು ಏನು ಮಾಡ್ತೀವಿ, ಫಸ್ಟಿಗೆ ನಾವೇ ಹೋಗ್ತೀವಿ, ಅವ್ರ ಹತ್ರ ಮಾತಾಡ್ತೀವಿ, ಎಲ್ಲ ಅವರಿಗೆ ಕರೆಕ್ಟಾಗಿ ಗೈಡ್ ಮಾಡ್ತೀವಿ. ಎಲ್ಲಿ ಅವರಿಗೆ ಈ ಪಾರ್ಟಿಗಳಿಗೆ ಲಾಸ್ ಆಗುವಂಗೆ ಮಾಡೋದಿಲ್ಲ, ಮಿಸ್ ಗೈಡ್ ಅಂತೂ ಮಾಡೋದೇ ಇಲ್ಲ. ಎಷ್ಟಾದರೂ ಅವರಿಗೂ ಉಳಿದ್ರೆ ನಮ್ಗೆ ಒಳ್ಳೇದಲ್ವಾ? ಆದ್ದರಿಂದ ನಮ್ಮ ಕ್ಲೈಂಟ್ ಒಳ್ಳೆ ಬಿಲ್ಡಪ್ ಆಗಿದೆ ದೇವ್ರ ದಯದಲ್ಲಿ. ಈಗ 25 ವರ್ಷದಿಂದ ಮದುವೆ ಆದವರು, ಮಕ್ಕಳ ಉಪನಯನ ಅದಿದು ಮದುವೆ ಕೂಡ ಮಾಡಿದ್ದಿದೆ. ಓಕೆ. ಇಷ್ಟು ವರ್ಷದಲ್ಲಿ ಅಂದ್ರೆ 30 ವರ್ಷದ ಒಂದು ದಾರಿಯಲ್ಲಿ ಎಲ್ಲೂ ಕೂಡ ಒಂದು ವಿಫಲ ಆಗಿಲ್ಲ. ರುಚಿಯಲ್ಲಿ ವಿಫಲ ಆಗಲಿಲ್ಲ. ಸ್ವಲ್ಪ ಟೈಮ್ ಆಗಿರ್ಬೋದು ಸ್ಟಾರ್ಟಿಂಗಲ್ಲೆಲ್ಲ, ಆದರೆ ಈಗಂತೂ ಆಗ್ಲಿಕ್ಕೆ ಬಿಡೋದಿಲ್ಲ ನಾವು. ಯಾಕೆಂದರೆ ಅದು ನಾವೊಂದು ನಮ್ಮನ್ನು ನಂಬಿಕೊಂಡು ಒಂದು ಈಗ ಮದುವೆ ಆಗಲಿ ಅಥವಾ ಏನಾಗಲಿ ಕೊಡ್ತಾರಲ್ವ, ಅವರಿಗೆ ನಾವು ಖಂಡಿತವಾಗಿ ಇದು ಮಾಡಬಾರ್ದು. 100% ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಆಮೇಲೆ ನಮ್ಮ ಮೇಲೆ ನಂಬಿಕೆ ಇರಬೇಕು. ಯಾವುದೇ ಥರದ್ದು ಮೋಸ ಆಗಲಿ ಇದಾಗಲಿ ಮಾಡಬಾರ್ದು. ಈ ಫೀಲ್ಡಲ್ಲಿ ಅನ್ನ ಕೊಟ್ಟವರಿಗಂತೂ ಯಾವತ್ತು ಅನ್ನದಾತೋ ಸುಖೀ ಭವ, ಖಂಡಿತ ದೇವ್ರು ಕೈ ಬಿಡಲ್ಲ ಅಂತ ನಂದೊಂದು ನಂಬಿಕೆ. ಓಕೆ. ಫ್ಯೂಚರಲ್ಲಿ ನೆಕ್ಸ್ಟ್ ಏನು ನಿಮ್ಮ ಪ್ಲಾನ್ಸ್? ಫ್ಯೂಚರಲ್ಲಿ ನಾನು ಅಡಿಗೆ ಮಾಡಿ ಸಾಕಾಗಿದೆ ಈಗ ಮೇಡಮ್. ತುಂಬ ಕಷ್ಟಕರ ಕೆಲಸ ಈಗ. ಕೆಲವೊಮ್ಮೆ ನಾನು ಕೋಟ್ ಹಾಕಿಕೊಂಡು ಹೋಗಿದ್ದು ಇದೆ. ಇವತ್ತು ಹೋಗಿಬಿಟ್ಟು ಭಾಳ ಚೆನ್ನಾಗಿ ಒಂದು ಸುಮ್ಮನೆ ಇದ್ಕೊಂಡು ಬರೋಣ ಅಂತ. ಅದೇ ಅಲ್ಲಿದ್ದು ಸಿಚುವೇಶನ್ ನೋಡುವಾಗ ಕೆಲವೊಮ್ಮೆ ಎಲ್ಲ ಕೋಟಲ್ಲೇ ಬಿಸಾಕಿ ಅಡಿಗೆ ಮನೆ ಸೇರ್ಕೊಂಡು ಎಷ್ಟೋ ದಿನ ಪೂರ್ತಿ ಇದಾಗಿ ಶುರು ಮಾಡ್ಕೊಂಡ್ಬಿಡ್ತೀರಾ. ಆಮೇಲೆ ನಮ್ಮ ಕೆಲಸದವರೆಲ್ಲ ತುಂಬಾ ಪ್ರೀತಿ ಮಾಡ್ತಾರೆ. ಯಾಕೆಂದ್ರೆ ನಾನು ಯಾರಿಗೂ ಬೈಯೋದು ಆಗಲಿ, ಒಂದು ವೇಳೆ ಅವರು ಹಾಳು ಮಾಡಿದ್ದೇ ಆಗಲಿ, ಇದನ್ನ ಮಾಡಿದ್ದನ್ನ ನಾನು ಯಾವತ್ತು ಅದನ್ನು ಬೈಯೋದಿಲ್ಲ, ಬಿಸಾಕಿ ಬೇರೆ ಮಾಡ್ಲಿಕ್ಕೆ ಹೇಳ್ತೀನಿ ಕ್ಲೀನ್ ಆಗಿ. ಅದರಿಂದ ದೇವರ ದೇವದಲ್ಲಿ ಒಂದು 50ರಿಂದ 100 ಜನದ್ದು ಟೀಮ್ ಇದೆ ನಮ್ಮಲ್ಲಿ. ಈಗ ಟೀಮ್ 100 ಜನ ಇದ್ದಾರೆ ನಿಮ್ಮ ಟೀಮ್ ಅಲ್ಲಿ. ಇವತ್ತು ರಾತ್ರಿ ನೀವು ಒಂದು 5000 ಜನಕ್ಕೆ ಹೇಳಿದ್ರೆ ನಾವು ಬೆಳಗ್ಗೆ ರೆಡಿ ಮಾಡ್ಲಿಕ್ಕೆ ಅಷ್ಟು ಶಕ್ತರಾಗಿದ್ದೀವಿ. ಅಷ್ಟು ಟೀಮ್ ಅವರು ಕೂಡ ಕ್ಯಾಟರರ್ಸ್ ಓಪನ್ ಮಾಡ್ಕೊಂಡಿದ್ದಾರೆ ಸರ್. ಅವರುಗಳು ಕೂಡ ಇಲ್ಲ, ಅವರು ಡೈಲಿ ವೇಜಸ್ನವ್ರು ಬರ್ತಾರೆ. ಒಂದು ಟೀಮ್ ಅಲ್ಲಲ್ಲಿ ಒಂದು 5-10 ಜನದ್ದು ಟೀಮ್ ಇದೆ. ಕರೆದು ಕೂಡಲೇ ಬರ್ತಾರೆ. ನನ್ನನ್ನು ಅಣ್ಣ ಅಂತಾರೆ ಎಲ್ಲರೂ, ಪ್ರತಿಯೊಬ್ಬರು ಎಲ್ಲಿ ಯಾರು ಹೋದ್ರು ಅಣ್ಣ ಅಂತಾರೆ. ಅದು ಕೆಲಸಗಾರರಲ್ಲಿ ಕೂಡ ನಮ್ಮ ಮೇಲೆ ಬಹಳ ನಂಬಿಕೆ, ಪ್ರೀತಿ ಎರಡೂ ಇದೆ.
ಹೌದು, ಯಾಕಂದ್ರೆ ತುಂಬಾ ತಾಳ್ಮೆಯಿಂದ ಇರ್ತೀರಾ, ತುಂಬಾ ಪ್ರೀತಿಯಿಂದ ಹೇಳ್ಕೊಡ್ತೀರಾ. ಇಲ್ಲ, ಬೈತೀನಿ ನಾನು, ಸಿಕ್ಕಾಪಟ್ಟೆ ಬೈತೀನಿ ಹೀಗೆ ಪ್ರೀತಿಯಿಂದ. ಅದು ಆಮೇಲೆ ಮರಿತಾರೆ. ಆಮೇಲೆ ಅವ್ರಿಗೆ ಊಟ ಗೀಟ ಕೊಡ್ತೀನಿ, ಚೆನ್ನಾಗಿ ನೋಡ್ಕೊಳ್ತೀನಿ. ಅವರ ಪೇಮೆಂಟ್ ಅನ್ನು ಇಮಿಡಿಯೇಟ್ ನಾನು ಕೊಡ್ತೀನಿ. ಯಾಕೆಂದ್ರೆ ಪಾಪ ಕಷ್ಟ ಇರುತ್ತೆ ಅವರಿಗೆ ಅಲ್ವಾ. ಸುಮ್ಮನೆ ನಾವು ಅದನ್ನೆಲ್ಲ ಮಾಡ್ಕೊಂಡ್ರೆ ಆಮೇಲೆ ಕೆಲಸಗಾರರು ಬರೋದಿಲ್ಲ ನಮ್ಮ ಹತ್ರ. ಖಂಡಿತವಾಗ್ಲೂ ಹೌದು. ಅದನ್ನೆಲ್ಲ ಮೇಂಟೈನ್ ಮಾಡ್ತೀವಿ ನಾವು. ಈಗ ಆಲ್ರೆಡಿ ಹೇಳ್ತಿದ್ರಿ, ನಂಗೂ ಮಾಡಿ ಮಾಡಿ ಅಡ್ಗೆನ ತುಂಬಾ ಬೇಜಾರಾಗ್ಬಿಟ್ಟಿದೆ. ನೆಕ್ಸ್ಟ್ ಏನಾದ್ರು ಒಂದು ಪ್ಲಾನ್ಸ್ ಏನಾರು ಇಟ್ಕೊಂಡಿದ್ದೀರಾ? ಪ್ಲಾನ್ ತುಂಬಾ ಏನು ಪ್ಲಾನ್ ಮಾಡಿಲ್ಲ ನಾವು. ಒಂದು ಗೋಶಾಲೆ ಮಾಡ್ಬೇಕಂತ ಒಂದು ಬಹಳ ಮನ್ಸಿದೆ. ಮುಂಚೆ ಮಾಡಿದ್ದೆ ನಾನು ಒಂದ್ ಟೈಮಲ್ಲಿ, ಅದು ಸಕ್ಸಸ್ಫುಲ್ ಆಗಿಲ್ಲ. ದೇಸಿ ಹಸುಗಳನ್ನು ಉಳಿಸಿ ಬೆಳೆಸಿ ಅಂತ ನಾನೊಂದು ಕಾನ್ಸೆಪ್ಟ್ ಮಾಡಿದ್ದೆ ಕೂಡ. ಆಮೇಲೆಲ್ಲ ಈ ಕೃಷಿ ಪ್ರಧಾನ ಎಲ್ಲಿ ಇದ್ದಿದ್ರು ನಾವು ಹೋಗ್ತೀವಿ. ನಮಗೆ ನನ್ನ ಮಿಸಸ್ಗೊಂದು ಹುಚ್ಚು, ಈ ಕೆಲಸದಲ್ಲಿ ಒಂದು 2-3 ದಿನ ಟಯರ್ಡ್ ಆದ ಕೂಡಲೇ ಕಾರ ಗೀರ ಬೈಕ್ ಹಿಡ್ಕೊಂಡು ಸೀದಾ ಎಲ್ಲಿಯಾದರೂ ಹೋಗಿ ಇಂಥದ್ದೇನಾದರೂ ಇದ್ದರೆ ನೋಡೋದು. ಆಮೇಲೆ ಬುಕ್ಸ್ ಎಲ್ಲ ಇದ್ರೆ ನಾನು ತಗೊಂಡು ಬರ್ತೀನಿ ಕೃಷಿ ಬಗ್ಗೆ ಎಲ್ಲ. ಸ್ವಲ್ಪ 1-2 ಸರಿ ನಾನು ಒಂದು ಫಾರ್ಮ್ ಎಲ್ಲ ಮಾಡಿದ್ದೆ, ಅದು ಸಕ್ಸಸ್ಫುಲ್ ಆಗಿ ನಡೆಸಲಿಕ್ಕೆ ಆಗಲಿಲ್ಲ. ಈಗ ಇನ್ನು ಮುಂದೆ ನೋಡಬೇಕು. ಇನ್ನೊಂದು ಟ್ರೈನಿಂಗ್ ಸೆಂಟರ್ ಒಂದು ಮಾಡಬೇಕಂತ ಒಂದು ಮನಸ್ಸಿದೆ ಈ ಕೇಟ್ರಿಂಗ್ ಅಲ್ಲಿ. ಈ ಕೋಸ್ಟಲ್ದೆಲ್ಲ ಈಗ ತುಂಬಾ ಅಭಾವ ಇದೆ. ಅಂದ್ರೆ ಏನಂದ್ರೆ ಸರ್, ಸುಮಾರು ಜನಕ್ಕೆ ಚೆಫ್ ಆಗುವಂತ ಕನಸನ್ನ ಇಟ್ಕೊಂಡಿದ್ರೆ ನೀವು ಕೂಡ ಒಂದು ಸೋನಾ ಕ್ಯಾಟರರ್ಸ್ ಟ್ರೈನಿಂಗ್ ಸೆಂಟರ್ ಅಂತ ಓಪನ್ ಮಾಡಿ ಸುಮಾರು ಜನ ಬಂದು ಕಲ್ತಿ ಅವ್ರ ಜೀವನವನ್ನ ನಡೆಸ್ಕೊಡ್ತಾರೆ ಅಂತ ಹೇಳ್ಬೋದು. ಇನ್ನೂ ಕೂಡ ನಿಮ್ಮ ಜೀವನದ ಪಯಣದಲ್ಲಿ ಇನ್ನೂ ಒಂದಷ್ಟು ಎತ್ತರಕ್ಕೆ ಹೋಗ್ಲಿ, ಇನ್ನೂ ಯಶಸ್ಸನ್ನ ಕಾಣ್ಲಿ ಅಂತ ನಾವು ನಮ್ಮ ನ್ಯೂಸ್ 6 ಕಡೆಯಿಂದ ನಿಮಗೆ ಧನ್ಯವಾದವನ್ನ ಅರ್ಪಿಸ್ತಿದ್ದೀವಿ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ನಿಮಗೂ ತುಂಬಾ ಧನ್ಯವಾದಗಳು. ಈ ನ್ಯೂಸ್ 6 ವಾಹಿನಿ ನಿಮ್ಮ ಯಶೋಗಾಥೆ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಇಲ್ಲಿ ಭಾಳ ಚೆನ್ನಾಗಿ ಮಾತಾಡಿಸಿದ್ರಿ. ನನ್ನ ಅನಿಸಿಕೆಗಳನ್ನು ನಿಮ್ಮ ಹತ್ರ ಹೇಳಿದ್ದೀನಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಯಶೋಗಾಥೆಯ ಕಾರ್ಯಕ್ರಮದಲ್ಲಿ ಸೋನಾ ಗಣೇಶ್ ನಾಯಕ್ರವರ ಕತೆ ಕೇಳಿದ್ರೆ ನಿಜಕ್ಕೂ ಕೂಡ ನಮಗೆ ಧೈರ್ಯ ಬರುತ್ತೆ. ಅಂದ್ರೆ ಪ್ರತಿಯೊಬ್ಬರು ಜೀವನದಲ್ಲೂ ಕೂಡ ಸವಾಲುಗಳು ಎದುರಾಗತ್ತೆ. ಹಾಗಂತ ಎಲ್ಲೂ ಕೂಡ ಎದೆಗುಂದದೆ ಧೈರ್ಯವಾಗಿ ಸವಾಲುಗಳನ್ನ ಎದುರಿಸಿ ಒಂದು ಯಶಸ್ಸಿನ ಹಾದಿಯನ್ನ ಕಾಣ್ಕೋಬಹುದು ಅನ್ನೋದನ್ನ ಅವರಿಂದ ನಾವು ತಿಳ್ಕೊಂಡ್ವಿ. ಇದೇ ರೀತಿ ನಮ್ಮ ಯಶೋಗಾಥೆಯ ಕಾರ್ಯಕ್ರಮಕ್ಕೆ ಸುಮಾರು ಜನ ಅತಿಥಿಗಳು ಕೂಡ ಬರ್ತಾರೆ. ಅವರ ಕಥೆಯನ್ನ, ಅವರ ಯಶಸ್ಸಿನ ಕಥೆಯನ್ನ ನಿಮಗೆ ತಿಳಿಸ್ಕೊಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ.